ಹರೇ ಕೃಷ್ಣ. ಭಗವದ್ಗೀತೆ ತಿಳಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 12 ಭಕ್ತಿ ಯೋಗ. ಇದನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ 12ನೇ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು 11ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 11ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ ಕೃಷ್ಣನಲ್ಲಿ ವಿನಮ್ರನಾಗಿ ವಿನಂತಿ ಮಾಡಿಕೊಳ್ತಾನೆ, ನನಗೆ ನಿನ್ನ ವಿಶ್ವರೂಪವನ್ನು ನೋಡಬೇಕು ಎಂದು ಆಸೆಯಾಗಿದೆ ಅಂತ. ಆಕ್ಚುಲಿ 10ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತ ಅಂತ ಒಪ್ಪಿಕೊಂಡಾಗಿದೆ ಕೃಷ್ಣನನ್ನು, ಪರಬ್ರಹ್ಮ ಪರಂಧಾಮ ಈ ರೀತಿಯಾಗಿ ಹೇಳ್ತಾನೆ. ಆದ್ರೂ ವಿಶ್ವರೂಪವನ್ನು ನೋಡಲು ಇಚ್ಛೆ ಆಗಿದೆ. ಅದು ಅವನಿಗೆ ಮಾತ್ರವಲ್ಲ, ಎಲ್ಲರಿಗೋಸ್ಕರ, ಅಂದ್ರೆ ಕಲಿಯುಗದ ಜನರಿಗೋಸ್ಕರ ಕೇಳ್ತಿದ್ದಾನೆ. ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಈ ವಿನಂತಿಯನ್ನು ಮಾಡಿಕೊಳ್ತಾನೆ. ಅದಾದ್ಮೇಲೆ ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡ್ತಾನೆ. ನಂತರ ಅರ್ಜುನ ವಿಶ್ವರೂಪ ದರ್ಶನವನ್ನು ಕಂಡು ದಿಗ್ಭ್ರಾಂತನಾಗ್ತಾನೆ. ಅರ್ಜುನ ವಿಶ್ವರೂಪದಲ್ಲಿ ಏನೇನು ನೋಡಿದ ಕೆಲವು ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಕೃಷ್ಣ ಅರ್ಜುನನಿಗೆ ಹೇಗೆ ತಾನು ಕಾಲನಾಗಿ ಬರ್ತಾನೆ ಅಂತ ವಿವರಿಸ್ತಾನೆ. ಕಾಲೋಸ್ಮಿ ಅಂದ್ರೆ ನಾನೇ ಕಾಲ ಅಂತ ಹೇಳ್ತಾನೆ. ಕಾಲದ ರೂಪದಲ್ಲಿ ಕೂಡ ಬರ್ತೇನೆ. ಯಾರು ನನ್ನ ಭಕ್ತಿ ಮಾರ್ಗವನ್ನು ಅನುಸರಿಸುವುದಿಲ್ಲವೋ ಅವರಿಗೆ ನಾನು ಕಾಲನಾಗಿ ಕೊನೆಯಲ್ಲಿ ಮೃತ್ಯುವಾಗಿ ಬರ್ತೇನೆ. ಹಾಗೆ ಭವಿಷ್ಯವನ್ನು ಕೂಡ ಅರ್ಜುನ ನೋಡ್ತಾನೆ ಕೃಷ್ಣನ ವಿಶ್ವರೂಪದಲ್ಲಿ. ಮುಂದೆ ಆಗಲಿರುವಂತದ್ದು ಕೂಡ ನೋಡ್ತಾನೆ. ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನು ಕೂಡ ಅರ್ಜುನ ಕೃಷ್ಣನ ವಿಶ್ವರೂಪದಲ್ಲಿ ನೋಡ್ತಾನೆ. ಅದಾದ್ಮೇಲೆ ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ, ನೀನು ನಿಮಿತ್ತ ಮಾತ್ರ, ಬಿ ಆನ್ ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್ಸ್ ಅಂತಾನೆ. ನೀನೇ ಮಾಡ್ತಿದ್ಯಾ ಅಂತ ನೀನು ತಿಳಿಬೇಡ. ಅದಾದ್ಮೇಲೆ ಭಗವಂತನ ವಿಶ್ವರೂಪವನ್ನು ನೋಡಿದ ಅರ್ಜುನ, ನನಗೆ ಚತುರ್ಭುಜ ನಾರಾಯಣನ ರೂಪ ದರ್ಶನ ಮಾಡಿಸು ಅಂತ ಕೇಳ್ತಾನೆ. ಭಗವಂತ ಚತುರ್ಭುಜ ಫಾರ್ಮ್ ಅಲ್ಲಿ ಬರ್ತಾನೆ. ಅದಾದ್ಮೇಲೆ 2 ಹ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರ್ತಾನೆ. ಅಂದ್ರೆ ಶ್ಯಾಮ ಸುಂದರ ರೂಪದಲ್ಲಿ ಕೃಷ್ಣ ಅರ್ಜುನನ ಮುಂದೆ ಕಾಣಿಸಿಕೊಳ್ತಾನೆ. ಭಕ್ತಿ ಸೇವೆಯೇ ಎಲ್ಲದಕ್ಕಿಂತ ಉತ್ತಮ ಎಂದು ಹೇಳ್ತಾರೆ. ಇವತ್ತಿನ ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿ ಸೇವೆ. ತಿಳಿದ್ರೆ ಪ್ರಭುಪಾದರು ಈ ಒಂದು ಭಕ್ತಿ ಸೇವೆ ಕೊಡುವ ಮೊದಲು ಭಕ್ತಿ ಅಂತಷ್ಟೇ ಇತ್ತು. ನಂತರ ಪ್ರಭುಪಾದರು ಬಂದು ಭಕ್ತಿ ಸೇವೆ ಅಂತ ಕೊಡ್ತಾರೆ. ಸೊ ಈ ಅಧ್ಯಾಯದಲ್ಲಿ ಅರ್ಜುನನ ವಿಚಾರಣೆ, ಸಾಕಾರವಾದಿ ಅಥವಾ ನಿರಾಕಾರವಾದಿ, ಇದು ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಸಾಕಾರವಾದಿ ಮತ್ತು ನಿರಾಕಾರವಾದಿ ಇವರ ನಡುವಿನಲ್ಲಿ ವ್ಯತ್ಯಾಸವೇನು ಮತ್ತು ಕೃಷ್ಣ ಭಕ್ತಿಯ ಶ್ರೇಷ್ಠತೆ, ಇದು 2 ರಿಂದ 7ನೇ ಶ್ಲೋಕದಲ್ಲಿ ನೋಡ್ಬೋದು. ಭಕ್ತಿಯ ಪ್ರಗತಿಶೀಲ ಹಂತಗಳು 8 ರಿಂದ 12ನೇ ಶ್ಲೋಕದಲ್ಲಿ. ಇದು ಬಹಳ ಮುಖ್ಯವಾಗಿರುವಂತದ್ದು 8 ರಿಂದ 12ನೇ ಶ್ಲೋಕದಲ್ಲಿ. ನಂತರ ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು 13 ರಿಂದ 20ನೇ ಶ್ಲೋಕದಲ್ಲಿ ನೋಡ್ಬೋದು. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು
ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ. ಅರ್ಜುನನಿಗೆ ತಿಳಿದಿದೆ, ಅರ್ಜುನ ನಮಗೋಸ್ಕರ ಕೇಳ್ತಾ ಇರುವಂತದ್ದು. ನಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನು ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲು. ಸೊ ಇಲ್ಲಿ ನಿರಾಕಾರ ಬ್ರಹ್ಮ ಅಂದ್ರೆ ಈ ಬ್ರಹ್ಮ ಜ್ಯೋತಿ, ಕೃಷ್ಣನ ದೇಹದ ಕಾಂತಿ ಏನಿದೆ, ಕಿರಣ ಏನಿದೆ. ಸೊ ಈ ಒಂದು ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ನಿರಾಕಾರವಾದಿಗಳು ಶ್ರೇಷ್ಠರ ಅಥವಾ ಸಾಕಾರವಾದಿಗಳು? ಅಂದ್ರೆ ಕೃಷ್ಣನಿಗೆ ರೂಪ ಇದೆ, ಕೃಷ್ಣನ ರೂಪ ಈ ರೀತಿಯಾಗಿ ಪೂಜೆ ಮಾಡುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಕಲಿಯುಗದಲ್ಲಿ ಹೆಚ್ಚಿನವರು ಭಗವಂತನಿಗೆ ರೂಪವಿಲ್ಲ ಅಂತ ಹೇಳ್ತಾರೆ, ಶಕ್ತಿ ಶಕ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅರ್ಜುನ ಈ ಪ್ರಶ್ನೆಯನ್ನು ಕೇಳುವಂತದ್ದು. ಈಗ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ವಿಶ್ವರೂಪ, ಇದನ್ನು ಈಗಾಗಲೇ ಕೃಷ್ಣ ಮೂರನ್ನು ಕೂಡ ವಿವರಿಸಿದ್ದಾನೆ. ಮತ್ತೆ ಎಲ್ಲಾ ಬಗೆಗಳ ಭಕ್ತರನ್ನು ಕೂಡ, ಯೋಗಿಗಳನ್ನು ಕೂಡ ವರ್ಣಿಸಿದ್ದಾನೆ. ಈ ಆಧ್ಯಾತ್ಮಿಕವಾದಿಗಳಲ್ಲಿ ನಿರಾಕಾರವಾದಿಗಳು ಮತ್ತು ಸಾಕಾರವಾದಿಗಳು ಅಂತ ಈ ರೀತಿಯಾಗಿ ಇದ್ದಾರೆ. ಇದರಲ್ಲಿ ನಿರಾಕಾರವಾದಿಗಳು ಅಂತ ಹೇಳಿದ್ರೆ ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ನಿರತರಾಗಿರುವವರು. ಸಾಕಾರವಾದಿಗಳು ಅಂತ ಹೇಳಿದ್ರೆ ಭಗವಂತನ ಕೃಷ್ಣನಿಗೆ ರೂಪ ಇದೆ ಅಂತ ಹೇಳಿ ಅವರು ಕೃಷ್ಣನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅರ್ಜುನನು ಏಕೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ? ಇದನ್ನು ನೀವು ಜೂಮ್ ಚಾಟ್ ನಲ್ಲಿ ಹಾಕಬಹುದು. ಅರ್ಜುನನು ಏಕೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ? ಸಾಕಾರವಾದಿ ಯಾರು ಶ್ರೇಷ್ಠರು, ಪರಿಪೂರ್ಣರು, ಸಾಕಾರವಾದಿಗಳ ನಿರಾಕಾರವಾದಿಗಳ ಅಂತ ಹೇಳಿ ಅರ್ಜುನ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಾ ಇದ್ದಾನೆ? ಓಕೆ, ಸುಮಾ ಅವರು ನಮಗೆ ತಿಳಿಸಲು ಅಂತ ಹೇಳ್ತಿದ್ದಾರೆ. ಓಕೆ, ನಂತರ ಚೈತನ್ಯ ಅವರು ಕೂಡ ನಮಗೋಸ್ಕರ. ಎಸ್, ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಇವರು ಪ್ರಕಾಶಾನಂದ ಸರಸ್ವತಿ, ಇವರು ಮಾಯಾವಾದಿ ಹೇಳಿದ್ರೆ ಇವರು ಭಗವಂತನಿಗೆ ರೂಪ ಇಲ್ಲ ಈ ರೀತಿಯಾಗಿ ನಿರಾಕಾರವಾದಿಗಳು. ಸೊ ಇವರು ಇವರು ರೂಪ ಇಲ್ಲ ಹೇಳ್ತಾರೆ, ಮತ್ತೆ ಅವರು ಶಕ್ತಿಯನ್ನು ನಂಬುವಂಥದ್ದು. ಇವ್ರಿಗೆ ಹೇಗೆ ಅಂತ ಹೇಳಿದ್ರೆ 10,000 ಫಾಲೋವರ್ಸ್ ಇರ್ತಾರೆ, ಅಂದ್ರೆ 10,000 ಶಿಷ್ಯರು ಇರ್ತಾರೆ ಈ ಒಂದು ಮಾಯಾವಾದಿಗೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಮಾಡ್ತಾ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಇರ್ತಾರೆ. ಅಲ್ಲಿ ಇವರು ಮಾಯಾವಾದಿ ಸನ್ಯಾಸಿಗಳೆಲ್ಲರೂ ಇರ್ತಾರೆ. ಸೊ ಅವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಹೀಗೆ ಸುದ್ದಿ ಹಬ್ಬಿಸುವುದು ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಕೀರ್ತನ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಜನರು ಹೇಳುವಂಥದ್ದು ಅದನ್ನು ಸೆಂಟಿಮೆಂಟ್ ಅಂತ ಹೇಳ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭು ಪ್ರಕಾಶಾನಂದ ಸರಸ್ವತಿ ಅವರನ್ನು ಅವರ ಹತ್ತಿರ ಹೋಗುವಂಥದ್ದು. ಅಲ್ಲಿ ಅವರು ಈ ಕಾಲು ತೊಳೆಯುವ ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಂಡಿರ್ತಾರೆ. ಸೊ ಅವರಿಗೆ ಈ ಒಳಗೆ ಯಾರು ಮಾಯಾವಾದಿ ಸನ್ಯಾಸಿಗಳಿರ್ತಾರೆ ಅವರಿಗೆ ವಿಷಯ ತಿಳಿಯುತ್ತೆ, ಹೊರಗಡೆ ಒಬ್ರು ಸನ್ಯಾಸಿ ಇದ್ದಾರೆ ಅಂತ ಹೇಳಿ. ಸೊ ಸ್ವತಃ ಪ್ರಕಾಶಾನಂದ ಸರಸ್ವತಿ ಅವರೇ ಬಂದು ಅವರನ್ನು ಈ ರೀತಿಯಾಗಿ ಕರೆದುಕೊಂಡು ಹೋಗ್ತಾರೆ. ನಂತರ ಅವ್ರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ, ನೀವು ಸನ್ಯಾಸಿ, ನೀವು ವೇದಾಂತ ಕಲಿಬೇಕು, ಅದನ್ನು ತಿಳಿಬೇಕು, ಕೀರ್ತನ್ ಮಾಡುದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನ್ನ ಗುರು ಹೇಳಿದ್ದಾರೆ ನನಗೆ ಸಂಕೀರ್ತನ ಮಾಡ್ಲಿಕ್ಕೆ ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳಿಗೆ ತಿಳಿದಿದೆ ಈ ಮಾಯಾವಾದಿ ಸನ್ಯಾಸಿಗಳಿಗೆ ಈ ಬೆಳಕು ಏನಿದೆ, ಇಲ್ಲಿ ನೋಡಿದ್ರಿ ನೀವು, ಈ ಬೆಳಕು, ಈ ಶಕ್ತಿ ಏನಿದೆ, ಬೆಳಕು ಏನಿದೆ, ಸೊ ಇದರಲ್ಲಿ ಆಸಕ್ತಿ ಜಾಸ್ತಿ ಅಂತ, ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ ಇದಕ್ಕೆ, ಭಗವಂತನ ದೇಹದಿಂದ ಬರುವಂತೆ ಕಿರಣ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆ ಒಂದು ಕಿರಣವನ್ನು ತೋರಿಸ್ತಾರೆ. ನೋಡಿದ ನಂತರ ಎಲ್ಲರೂ ಕೂಡ ಇವರಿಗೆ ಅಡ್ಡ ಬೀಳ್ತಾರೆ. ನಂತರ ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ
ಶಿಷ್ಯರಾಗ್ತಾರೆ. ಶ್ರೀ ಭಗವಾನುವಾಚ ಮಹ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತಾ ತಮಾಮತಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಸೊ ಅಲ್ಲಿ ಏನ್ ಕೇಳ್ತಾರೆ, ಅರ್ಜುನ ಏನ್ ಕೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ, ಯಾರು ಪರಿಪೂರ್ಣರು, ನಿರಾಕಾರವಾದಿಗಳ ಅಥವಾ ಸಾಕಾರವಾದಿಗಳ? ಅದಕ್ಕೆ ಇಲ್ಲಿ ಭಗವಂತ ಹೇಳುವಂಥದ್ದು, ಯಾರು ಸಾಕಾರವಾದಿಗಳು, ಅವರು ಯಾರು ನನ್ನ ಸಾಕಾರ ರೂಪದಲ್ಲಿ ಭಗವಂತನ ಪೂಜಿಸ್ತಾರೆ ಅವರು ಪರಿಪೂರ್ಣರು. ಸಚ್ಚಿದಾನಂದ ರೂಪ, ಭಗವಂತನ ರೂಪ ಸಚ್ಚಿದಾನಂದ ರೂಪ, ಇದರಲ್ಲಿ ಯಾರು ಪೂಜೆ ಮಾಡ್ತಾರೆ ಅವರು ಪರಿಪೂರ್ಣರು ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಭಗವಂತ. ಈಗ ನಿಮ್ಮಲ್ಲಿ ಪ್ರಶ್ನೆ, ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆಯ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಹಾಕಿ. ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆಯ ನಡುವಿನ ವ್ಯತ್ಯಾಸವೇನು? ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯೂ ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಇಲ್ಲಿ ಭಗವಂತನನ್ನು ನೇರವಾಗಿ ಪೂಜಿಸದೆ ಪರೋಕ್ಷವಾಗಿ ಯಾರು ಪೂಜಿಸ್ತಾರೆ ಅಂದ್ರೆ, ಬಹುನಾಂ ಜನ್ಮನಾಮ ಅಂತೆ ಜ್ಞಾನಮಾನ್ವಾಂ ಪ್ರಪದ್ಯತೆ. ಜ್ಞಾನಿಗಳು ಏನ್ ಮಾಡ್ತಾರೆ, ಎಷ್ಟೋ ಜನ್ಮಗಳ ನಂತರ ಭಗವಂತನನ್ನು ವಾಸುದೇವನೇ ಸರ್ವಸ್ವ ಅಂತ ತಿಳಿತಾರೆ. ಅದಕ್ಕೆ ಎಷ್ಟು ಜನ್ಮಗಳು ಬೇಕು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಹಲವು ಜನ್ಮಗಳ ನಂತರ ಮನುಷ್ಯನಿಗೆ ಪೂರ್ಣ ಜ್ಞಾನವು ಬಂದಾಗ ಆತನು ಶ್ರೀಕೃಷ್ಣನಿಗೆ ಶರಣಾಗತನಾಗ್ತಾನೆ. ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟ. ಇದಷ್ಟು ಸುಲಭ ಇಲ್ಲ, ಕಷ್ಟಕರವಾದದ್ದು. ಹಾಗಾಗಿ ಮನುಷ್ಯನು ಪ್ರಭು ಕೃಷ್ಣನ ಬಳಿ ಸಾರಬೇಕು. ಹೇಗೆಂತ ಹೇಳಿದ್ರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ಒಂದು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೇಕು, ನಕಾರಾತ್ಮಕವಾಗಿ ಅಲ್ಲ ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ಓಕೆ, ಪ್ರತಿಮೆ ಮಾನವ ನಿಮಿತ್ತ, ವಿಗ್ರಹ ಪ್ರಕೃತಿಯಲ್ಲಿ ಕಾಣಿಸುವುದು. ವಿಗ್ರಹ ಅಂತ ಹೇಳಿದ್ರೆ ಭಗವಂತನ, ಈಗ ನೀವು ಮಂದಿರಗಳಲ್ಲಿ ನೋಡ್ತೀರ ಭಗವಂತನ ವಿಗ್ರಹ, ಅಲ್ಲಿ ಕೃಷ್ಣ ಇದ್ದಾನೆ. ಪ್ರತಿಮೆ ಇಸ್ ಐಡಲ್, ವಿ ಕ್ಯಾನ್ ಬೈ ಫ್ರಮ್ ಮನಿ, ಬಟ್ ವಿಗ್ರಹ ಇಸ್ ಸೀನ್ ಇನ್ ಟೆಂಪಲ್. ಓಕೆ, ಪ್ರತಿಮೆ ಅಂತ ಹೇಳಿದ್ರೆ ಈಗ ನೀವು ನೋಡ್ಬೋದು, ಗಾಂಧೀಜಿ, ನೆಹರು, ಅಂಬೇಡ್ಕರ್, ಈ ರೀತಿಯಾಗಿ ಅವರ ಜಯಂತಿ ಮತ್ತು ಇಂಡಿಪೆಂಡೆನ್ಸ್ ಡೇ ಸಮಯದಲ್ಲಿ ಮಾತ್ರ ಅವರು ಅದನ್ನ ಕ್ಲೀನ್ ಮಾಡ್ತಾರೆ, ಇಲ್ಲದಿದ್ರೆ ಹಾಗೆ ಇರ್ತದೆ. ವಿಗ್ರಹ ಅಂತ ಹೇಳಿದ್ರೆ ಅದು ನಿಮ್ಗೆ ಮಂದಿರದಲ್ಲಿ ಕಾಣ್ಬೇಕು, ಅಲ್ಲಿ ಭಗವಂತ ಇದ್ದಾನೆ. ಭಗವಂತ ಅದ್ರಲ್ಲಿ ಇದ್ದಾನೆ, ಕೃಷ್ಣ ಇದ್ದಾನೆ ಅದರಲ್ಲಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಜಗನ್ನಾಥ್ಪುರಿ ಅಂದ್ರೆ ಒರಿಸ್ಸಾದಲ್ಲಿ ಜಗನ್ನಾಥ್ಪುರಿಯಲ್ಲಿ ಈ ರೀತಿಯಾಗಿ ನಡೆದಿದೆ, ಉದಾಹರಣೆಗಳಿವೆ. ಸಾಕ್ಷಿ ಕ್ಷೀರ್ಚೋರ್ ಗೋಪಿನಾಥ್, ಕ್ಷೀರ್ಚೋರ್ ಗೋಪಿನಾಥ್ ಮತ್ತೆ ಸಾಕ್ಷಿ ಗೋಪಾಲ್ ವೃಂದಾವನದಿಂದ ಜಗನ್ನಾಥ್ಪುರಿಗೆ ಬರುವಂತದ್ದು, ಸಾಕ್ಷಿ ಹೇಳೋದಕ್ಕೋಸ್ಕರ. ನಂತರ ಅಲರ್ನಾಥ್ ಪ್ರಸಾದವನ್ನು ತಿಂತಾನೆ, ಇದೆಲ್ಲವೂ ಕೂಡ ನೋಡ್ಬೋದು. ಸೊ ಪ್ರಜ್ವಲ್ ಅವರು ಹಾಕಿರುವಂತದ್ದು, ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲಾಗ್ತದೆ. ಎಸ್, ವಿಗ್ರಹದಲ್ಲಿ ಕೃಷ್ಣ ಇದ್ದಾನೆ. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखम् देहवद्भिरवाप्यते.
ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಸೊ ಇಲ್ಲಿ ಈ ಒಂದು ಏನ್ ಹೇಳ್ತಾರೆ, ನಿರಾಕಾರವಾದಿಗಳ ಏನು ಒಂದು ಅನುಸರಿಸ್ತಾರೆ ಅವರು, ಅದನ್ನ ಯಾರು ಸಾಕಾರವಾದಿಗಳಿದ್ದಾರೆ ಅವರಿಗೆ ಅದು ಬಹಳ ಕಷ್ಟ ಆಗುತ್ತೆ. ಅವರಿಗೆ ಭಗವಂತನನ್ನು ಸಾಕಾರ ರೂಪದಲ್ಲಿ ಪೂಜಿಸುವುದೇ ಸುಲಭ ಆಗುತ್ತೆ. ಸೊ ಇಲ್ಲಿ ಜ್ಞಾನ ಯೋಗ ಮತ್ತು ಭಕ್ತಿ ಯೋಗಗಳ ನಡುವಣ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಿದೆ. ಜ್ಞಾನ ಯೋಗ ನಿರಾಕಾರವಾದಿಗಳು, ಭಕ್ತಿ ಯೋಗ ಭಕ್ತಿ ಸೇವೆ ಮಾಡುವವರು ಸಾಕಾರವಾದಿಗಳು. ಈಗ ಕಡೆಗೆ ಮನುಷ್ಯನನ್ನು ಅದೇ ಗುರಿಗೆ ಕೊಂಡೊಯ್ದ್ರು ಕೂಡ ಇಲ್ಲಿ ಆ ನಿರಾಕಾರವಾದಿ, ಆ ಜ್ಞಾನ ಯೋಗದ ಪ್ರಕ್ರಿಯೆ ಏನಿದೆ ತುಂಬಾ ಕಷ್ಟಕರವಾದದ್ದು, ಕ್ಲೇಶಕರವಾದದ್ದು. ಆದ್ರೆ ಯಾರು ಸಾಕಾರ ರೂಪದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ ಅವರಿಗೆ ಸುಲಭ ಆಗ್ತದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ದೇವಸ್ಥಾನಗಳಲ್ಲಿ ಅರ್ಚಾ ವಿಗ್ರಹದ ಮೂಲಕ ಭಕ್ತನ ಪೂಜಿಸುವುದರಿಂದ ಭಗವಂತ ಆತನ ಸೇವೆಯನ್ನು ಸ್ವೀಕರಿಸ್ತಾನೆ. ಆದುದರಿಂದ ಭಗವಂತನ ಬಳಿಗೆ ನೇರವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಭಕ್ತನಿಗೆ ಯಾವುದೇ ಕಷ್ಟ ಆಗೋದಿಲ್ಲ. ಆದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ತುಂಬಾ ಕಷ್ಟವಾಗ್ತದೆ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಯೋಗ್ಯ ಗುರುವಿನ ಮಾರ್ಗದರ್ಶನ ಮಾತ್ರದಿಂದಲೇ, ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ, ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ ಮತ್ತು ಪ್ರಭುವಿನ ಪ್ರಸಾದದ ಶೇಷಭಾಗವನ್ನು ತಿನ್ನುವುದರಿಂದಲೇ ಬಹು ಸುಲಭವಾಗಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ನಿರಾಕಾರವಾದಿಗಳಿಗೆ ಸಾಕ್ಷಾತ್ಕಾರ ಆಗದೇ ಇರುವ ಅಪಾಯ ಇರ್ತದೆ. ಅವರು ಅದರಲ್ಲಿ ಪತನ ಹೊಂದುತ್ತಾರೆ. ಆದ್ರೆ ಭಕ್ತ ಹಾಗೆ ಪತನ ಹೊಂದೋದಿಲ್ಲ. ಭಕ್ತನಿಗೆ ಯಾವುದೇ ಅಪಾಯ ಕಷ್ಟ ಇರೋದಿಲ್ಲ, ನೇರವಾಗಿ ಭಗವಂತನ ಬಳಿಗೆ ಹೋಗ್ತಾನೆ. ಇದಕ್ಕೆ ಉದಾಹರಣೆ ಕೊಡಲಾಗ್ತದೆ. ಈಗ ಕಟ್ಟಿಗೆಯನ್ನು ಹೊತ್ತಿಸುವಾಗ ಮೊದಲಿಗೆ ಅದರಲ್ಲಿ ಹೊಗೆ ಬರ್ತದೆ, ತುಂಬಾ ಹೊತ್ತಿನ ನಂತರ ಹೊಗೆ ಬಂದು, ಆ ಹೊಗೆ ಅಂತ ಹೇಳಿದ್ರೆ ನಿರಾಕಾರವಾದಿಗಳು, ನಿರಾಕಾರ ಅಂತ ಹೇಳಿ. ನಂತರ ಬೆಂಕಿ ಬರುವಂತದ್ದು, ಬೆಂಕಿ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ಸೊ ಹಾಗಾಗಿ ಇದು ತುಂಬಾ ಕಷ್ಟ, ಇದು ಕಲಿಯುಗಕ್ಕೆ ಇದು ಹೇಳಿದ್ದಲ್ಲ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಬಹಳ ಮುಖ್ಯವಾದ ಶ್ಲೋಕ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಇಲ್ಲಿ ಭಗವಂತನು ಭಕ್ತರನ್ನು ಐಹಿಕ ಅಸ್ತಿತ್ವದಿಂದ, ಈ ಭೌತಿಕ ಪ್ರಪಂಚದಿಂದ ಬಹು ಶೀಘ್ರವಾಗಿ ಉದ್ಧರಿಸುವುದರಿಂದ ಅವರು ಅದೃಷ್ಟವಂತರು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತದೆ. ಸೊ ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಭಕ್ತನ ಕರ್ತವ್ಯ. ಜೀವೇರೆ ಸ್ವರೂಪೈ ನಿತ್ಯ ಕೃಷ್ಣೇರ ದಾಸ್. ಈಗ ಏನಾದ್ರೂ ಭಗವಂತನಿಗೆ ಸೇವೆ ಸಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಅವರು ಮಾಯೆಗೆ ಸೇವಕರಾಗ್ತಾರೆ. ಸೊ ಕೃಷ್ಣನಿಗಾಗಿ ಕೆಲಸವನ್ನು ಮಾಡ್ಬೇಕು. ಭಕ್ತನು ತನ್ನ ವೃತ್ತಿಯಲ್ಲಿ ಇದ್ದುಕೊಂಡೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು. ಇಂತಹ ದಿವ್ಯ ಸಂಕೀರ್ತನೆಯು ಭಕ್ತನನ್ನು ಭಗವಂತನೆಡೆಗೆ ಆಕರ್ಷಿಸ್ತದೆ. ಇದನ್ನು ಹೇಗೆ ಅಂತ ತಿಳಿಯೋಣ. ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸಿದ್ದಾರೆ, ಸಮುದ್ರದಲ್ಲಿ ಬಿದ್ದವನು ಬಹು ಹೋರಾಡಬಹುದು, ಅವನು ನಿಪುಣ ಈಜುಗಾರನಾಗಿರ್ಬೋದು, ಆದ್ರೂ ಕೂಡ ಸಮುದ್ರದಲ್ಲಿ ಈಜಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಉಳಿದುಕೊಳ್ಳಲಾರನು. ಯಾರಾದ್ರೂ ಬಂದು ಅವನನ್ನು ನೀರಿನಿಂದ ಎತ್ತಿದ್ರೆ ಅವನು ಸುಲಭವಾಗಿ ಪಾರಾಗ್ತಾರೆ. ಹೀಗೆ ಪ್ರಭುವು ಭಕ್ತನನ್ನು ಈ ಭೌತಿಕ ಅಸ್ತಿತ್ವದಿಂದ ಮೇಲೆತ್ತುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯ ಸುಲಭವಾದ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗ್ಬೇಕು. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಆ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ ಅವರನ್ನು ಭಗವಂತ ಈ ರೀತಿಯಾಗಿ ಪಾರು ಮಾಡ್ತಾನೆ. ನೀವು ಕೇಳಿರ್ಬೋದು ಸಂಸಾರ ಸಾಗರ ಅಂತೇಳಿ. ಈಗ ಬೆಳಿಗ್ಗೆ 4:15 ಮಂಗಳಾರತಿಯನ್ನು ಅಟೆಂಡ್ ಮಾಡಿದ್ರೆ ನಿಮ್ಗೆ ತಿಳಿಯುತ್ತೆ. ಅದರಲ್ಲಿ
ಮೊದಲಿಗೆ ಗುರು ವಂದನೆಯನ್ನು ಸಲ್ಲಿಸ್ತಾರೆ. ಸಂಸಾರ ಸಾಗರ ಅಂತ, ಸಂಸಾರ ದಾವನಲ್ಲ ಅಂತ ಹೇಳಿದ್ರೆ ಗುರು ನಮ್ಗೆ ಈ ಒಂದು ಈ ಸಮುದ್ರದಿಂದ, ಈ ಸಂಸಾರ ಎಂಬ ಸಾಗರದಿಂದ ಪಾರು ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಈ ಸಮುದ್ರವನ್ನು ದಾಟ್ಲಿಕ್ಕೆ ಆಗುತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಪ್ರಭುಪಾದರ ದೋಣಿಯಲ್ಲಿ ನಾವು ಹೋದ್ರೆ, ಪ್ರಭುಪಾದರು ನಾವಿಕನಾಗಿದ್ರೆ, ಪ್ರಭುಪಾದರು ಆ ದೋಣಿಯನ್ನು ನಡೆಸ್ತಾ ಇದ್ರೆ ನಾವು ದಡ ಸೇರ್ಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರಭುಪಾದರು ನಮ್ಮನ್ನು ಆ ಒಂದು ದಡವನ್ನು ಸೇರಿಸ್ತಾರೆ. ಯಾಕಂದ್ರೆ ಅವರು ನಮ್ಮ ಒಂದು ಅಧಿಕೃತ ಆಚಾರ್ಯರಾಗಿರ್ತಾರೆ. ಹಾಗೆ ಇಲ್ಲಿ ಹೇಳುವಂತದ್ದು ಭಗವಂತ ಈ ಈಗ ಅದನ್ನು ಹೇಗೆ ತಿಳಿಯುವಂತದ್ದು ಅಂತ ಹೇಳಿದ್ರೆ, ವಿವೇಕವಿರುವ ಯಾರೇ ಆದ್ರೂ ಕೂಡ ಬೇರೆಲ್ಲ ಮಾರ್ಗಗಳನ್ನು ಬಿಟ್ಟು ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನೇ ಯಾವಾಗ್ಲೂ ಆರಿಸಿಕೊಳ್ತಾರೆ ಅಂತ ಹೇಳಿ. ಸಂಸಾರದಾಗ ನಲಿರಲೋಕ ಪ್ರಾಣಾಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುವು ಕರುಣೆಯ ಸಾಗರದಿಂದ ಅನುಗ್ರಹವನ್ನು ಪಡೆಯುತ್ತಿದ್ದಾನೆ. ಕಾರ್ಗಿಚ್ಚಿನ ಮೇಲೆ ಮೋಡವು ಮಳೆಗೆರೆದು ಅದನ್ನು ನಂದಿಸುವಂತೆ ಲೌಕಿಕವಾದ ದೂಷಿತವಾದ ಜಗತ್ತನ್ನು ಭೌತ ಅಸ್ತಿತ್ವದ ಪ್ರಜ್ವಲಿತ ಅಗ್ನಿಯನ್ನು ನಂದಿಸುವುದರ ಮೂಲಕ ಬಿಡುಗಡೆಗೊಳಿಸುತ್ತಾನೆ. ಅಂತಹ ಕಲ್ಯಾಣ ಗುಣಗಳ ಸಾಗರವಾದ ಸದ್ಗುರುವಿನ ಚರಣಕಮಲಗಳಿಗೆ ಭಕ್ತಿಯಿಂದ ವಂದಿಸುತ್ತೇನೆ. ಈ ರೀತಿಯಾಗಿ ಪ್ರಭುಪಾದರ ಒಂದು ದೋಣಿಯಲ್ಲಿ ನಾವು ಪ್ರಯಾಣಿಸಿದ್ರೆ ನಾವು ಈ ಒಂದು ದಡವನ್ನು ಸೇರ್ಲಿಕ್ಕಾಗ್ತದೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಇಲ್ಲಿ ಹೇಳ್ತಾನೆ ಭಗವಂತ, ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ. ಯಾರು ಭಕ್ತಿ ಸೇವೆಯಲ್ಲಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು. ಅಂದ್ರೆ ಇಲ್ಲಿ ನಾವು ಇನ್ನೂ ಒಂದು ತಿಳಿಬಹುದು ಏನಂತ ಹೇಳಿದ್ರೆ, ಭಗವಂತ ಯಾವಾಗಲೂ ಕೂಡ ನಮಗೆ ಕಾಪಾಡ್ಲಿಕ್ಕೆ ಅವನ ಕೈಯನ್ನು ಕೊಡ್ತಾ ಇರ್ತಾನೆ. ಬಟ್ ನಾವೇನ್ ಮಾಡ್ತೇವೆ, ನಾವು ಯೋಚನೆ ಮಾಡೋದಂತೆ, ಯಾರು ನನ್ನನ್ನು ಈ ಒಂದು ಸಮುದ್ರಕ್ಕೆ ಹಾಕಿದ್ರು ಅಂತ ಹೇಳಿ. ಅಂದ್ರೆ ಈ ಸಮುದ್ರದಿಂದ ಪಾರಾಗೋದ್ರ ಬಿಟ್ಟು ನಾವು ಆ ರೀತಿಯ ಆಲೋಚನೆಯಲ್ಲೇ ಇದ್ದೇವೆ ಅಂತ ಕೂಡ ಹೇಳ್ತಾರೆ. ಮಯೇವಾಮನಾದತ್ಸ್ವಾಂ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತಾ ಊರ್ಧ್ವಂ ನ ಸಂಶಯ. ಸೊ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದು 8ನೇ ಒಂದು ಶ್ಲೋಕ ಏನಿದೆ, ಇದು ಅನನ್ಯ ಭಕ್ತಿ. ನಂತರ 9ನೇ ಶ್ಲೋಕ ಬಂದು ಸಾಧನಾ ಭಕ್ತಿ. 10ನೇ ಶ್ಲೋಕ ನಿಷ್ಕಾಮ ಕರ್ಮಯೋಗ. 11ನೇ ಶ್ಲೋಕ ಸಕಾಮ ಕರ್ಮಯೋಗ. 12ನೇ ಶ್ಲೋಕ ಕರ್ಮಫಲ ತ್ಯಾಗ, ಧ್ಯಾನ, ಜ್ಞಾನ. ಸೊ ಇದು ಹೈಯೆಸ್ಟ್, ಇದು ಅನನ್ಯ ಭಕ್ತಿ ಅಂತ ಹೇಳಿದ್ರೆ. ಇದು ನಮ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಅಹೇತುಕಿ ಅಪ್ರತಿಹತ, 24 ಗಂಟೆ ಕೂಡ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಗೋಪ ಬಾಲಕರು, ಕೃಷ್ಣನ ಗೆಳೆಯರು ಯಾವಾಗ್ಲೂ ಕೂಡ ಸಂತೋಷದಿಂದ ಕೃಷ್ಣನ ಜೊತೆ ಇರುವಂತದ್ದು ಈ ರೀತಿಯಾಗಿ. ಇದಕ್ಕೆ ಉದಾಹರಣೆಯಾಗಿ ಅರ್ಜುನ, ಸುಧಾಮ, ಯಶೋಧ, ನಂದ ಮಹಾರಾಜರು, ಗೋಪ ಬಾಲಕರು, ಗೋಪಿಕೆಯರು, ರಾಧಾರಾಣಿ ಇವರು ಆಲೋಚನೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಕ್ಷಣ ಕೃಷ್ಣನನ್ನು ಮರೆಯೋದು ಹೇಗೆ ಅಂತ ಹೇಳಿ. ಆದ್ರೆ ನಮ್ಮ ಈ ಒಂದು ಪರಿಸ್ಥಿತಿ ಏನಾಗಿದೆ, ಭಗವಂತನನ್ನು ಸ್ಮರಿಸುವುದೇ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಮುಂದೆ ಬರುತ್ತೆ ಸಾಧನಾ ಭಕ್ತಿ ಮಾಡ್ಬೇಕು. ಸಾಧನಾ ಭಕ್ತಿ ಅಂತ ಹೇಳಿದ್ರೆ ನೋಡೋಣ ಇವಾಗ. ಅತಾ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಇಲ್ಲಿ ಭಕ್ತಿ ಸೇವೆಯಲ್ಲಿ ಭಕ್ತಿ ಯೋಗದ ನಿಯಂತ್ರಕ ತತ್ವ ಅಂತ ಹೇಳಿದ್ರೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಯಾವ್ದು ಅಂತ ಹೇಳಿದ್ರೆ, ಒಂದು ಮದ್ಯಪಾನ ಮಾಡದೇ ಇರುವಂತದ್ದು, ಮಾಂಸಾಹಾರ ಸೇವನೆ ಮಾಡದೇ ಇರುವಂತದ್ದು, ಮತ್ತು ಜೂಜಾಡದೇ ಇರುವಂತದ್ದು, ಮತ್ತು ಅನೈತಿಕ ಸ್ತ್ರೀ ಸಂಬಂಧ. ಈ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಹೀಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗ್ತದೆ.
ಭಕ್ತಿ ಯೋಗ ಅಂತ ಹೇಳಿದ್ರೆ ಇಲ್ಲಿ ಇಂದ್ರಿಯಗಳನ್ನು ಶುದ್ಧಿಗೊಳಿಸೋದು. ಸೊ ನಾವು ಆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಿದ್ರೆ, 4 ನಿಯಂತ್ರಕ ತತ್ವಗಳನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಇಂದ್ರಿಯಗಳು ಶುದ್ಧಿಗೊಳಿಸಲಾಗ್ತದೆ. ಯಾಕಂತ ಈ ಒಂದು ಐಹಿಕ ಅಸ್ತಿತ್ವದಲ್ಲಿ ಇಂದ್ರಿಯಗಳು ತಮ್ಮ ಸುಖದಲ್ಲಿ ಸದಾ ಮಲಿನವಾಗಿರ್ತದೆ. ಹಾಗಾಗಿ ಭಕ್ತಿ ಯೋಗದ ಅಭ್ಯಾಸದಿಂದ, ಈ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಇಂದ್ರಿಯಗಳು ಪರಿಶುದ್ಧವಾಗ್ತದೆ. ಹಾಗಾಗಿ ಪ್ರಭುಪಾದರು ನಮಗೆ 8 ಗಂಟೆ ಆತ್ಮಕ್ಕೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ನಾವು ಜಪ ಮಾಡುವಂಥದ್ದು, ಪ್ರಭುಪಾದರ ಭಾಗವತಂ ಭಗವದ್ಗೀತೆ ಪುಸ್ತಕ ಓದುವಂಥದ್ದು, ಭಗವದ್ಗೀತೆ ಭಾಗವತಂ ತರಗತಿ ಅಟೆಂಡ್ ಮಾಡುವಂಥದ್ದು, ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಭಕ್ತರ ಸಂಘದಲ್ಲಿ ಇದ್ದುಕೊಂಡು. ಭಕ್ತರ ಸಂಘದಲ್ಲಿ ಇದ್ರೆ ನಮಗೆ ಏನು ಇದು ಸೇವೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಈ ರೀತಿಯಾಗಿ ಈ ಐಹಿಕ ಅಸ್ತಿತ್ವದಲ್ಲಿ ಈಗ ನಾವು ನೋಡ್ಬೋದು, ಯಾರೋ ಒಬ್ಬ ಯಜಮಾನನಿಗಾಗಿ ಸೇವೆ ಸಲ್ಲಿಸ್ತಿರ್ಬೋದು, ಆದ್ರೆ ಅವನು ತನ್ನ ಯಜಮಾನನ ಸೇವೆಯನ್ನು ಪ್ರೀತಿಯಿಂದ ಒಂದಿಷ್ಟು ದುಡ್ಡಿಗಾಗಿ ಮಾಡ್ತಾನೆ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೊ ಈ ಯಜಮಾನನಿಗೂ ಅವನ ವಿಷಯದಲ್ಲಿ ಪ್ರೀತಿ ಇರೋದಿಲ್ಲ, ಅವನನ್ನು ದುಡಿಸಿಕೊಳ್ತಾನೆ, ಹಣ ಕೊಡ್ತಾನೆ ಅಷ್ಟೇ. ಆದುದರಿಂದ ಪ್ರೀತಿಯ ಪ್ರಶ್ನೆಯೇ ಇರೋದಿಲ್ಲ ಈ ಐಹಿಕ ಪ್ರಪಂಚದಲ್ಲಿ. ಆದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಇರಬೇಕು. ನಮ್ಮ ಈಗಿನ ಇಂದ್ರಿಯಗಳ ಮೂಲಕ ಮಾಡುವ ಪ್ರೀತಿಪೂರ್ವಕ ಸೇವೆಯ ಅಭ್ಯಾಸದಿಂದ ಪ್ರೀತಿಯ ಆ ಘಟ್ಟವನ್ನು ಸಾಧಿಸಬಹುದು. ಸೊ ಈ ಭಗವತ್ ಪ್ರೇಮವು ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಸುಪ್ತವಾಗಿದೆ. ಅದನ್ನ ನಾವು ಏನ್ ಮಾಡ್ತೇವೆ, ಈಗ ಆಲ್ರೆಡಿ ನಮ್ಮ ಇದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ, ನಮ್ಮ ಹೃದಯದಲ್ಲಿ ಭಗವಂತ ಈಗ ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತೇಳಿ ಅವನನ್ನ ಆಕ್ಟಿವೇಟ್ ಮಾಡ್ಬೇಕು. ಹೇಗೆ ನಾವು ಈಗ ಭಕ್ತಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಭಗವಂತ ಅಲ್ಲಿ ಆಕ್ಟಿವ್ ಆಗ್ತಾನೆ ಅಂತ ಹೇಳಿ. ಓಕೆ, ನಂದು ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಸ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ. ಏನಾದ್ರು ಕೇಳಿಸಿಲ್ಲ ಅಂತ ಹೇಳಿದ್ರೆ ಹೇಳಿ. ಸರಿ, ಈಗ ಅನನ್ಯ ಭಕ್ತಿ ಅಂತೂ ನಮ್ಗೆ ಸಾಧ್ಯ ಇಲ್ಲ, ಸಾಧನ ಭಕ್ತಿ ಕೂಡ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಭಗವಂತ. ಅಭ್ಯಾಸೇ ಅಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇಲ್ಲಿ ನಿಷ್ಕಾಮ ಕರ್ಮಯೋಗ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಬೇಕು, ಕರ್ಮ ಮಾಡ್ಬೇಕು, ಆದ್ರೆ ಯಾವುದೇ ಫಲ ನಿರೀಕ್ಷೆ ಇಟ್ಟುಕೊಳ್ಳೋದಿಲ್ಲ. ಈ ರೀತಿಯಾಗಿ ಕೆಲಸ ಮಾಡ್ಬೇಕು. ಯಾವುದೇ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಲ್ಲಿ ಹೋಗಿ ಅವರು ಆ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಸಹಾಯ ಮಾಡುವಂಥದ್ದು ಎಲ್ಲವೂ ಕೂಡ ಭಗವಂತನಿಗಾಗಿ ಮಾಡುವ ಕೆಲಸ. ಇಲ್ಲಿ ಯಾವುದೆಲ್ಲ ಮಾಡ್ಬೋದು ಅಂದ್ರೆ, ಈಗ ಕೃಷ್ಣ ಪ್ರಜ್ಞೆಯ ಒಂದು ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥದ್ದು, ಅಥವಾ ಈ ಕೃಷ್ಣ ಪ್ರಜ್ಞೆಯ ಪ್ರಸಾರ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡುವಂಥದ್ದು, ಭಕ್ತರಿಗೆ ಸಹಾಯ ಮಾಡುವಂಥದ್ದು, ಲಕ್ಷ್ಮೀ ಸೇವೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ನೀವು ನೋಡ್ಬೋದು. ಇದು ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ, ಯಾವುದು ನಿಷ್ಕಾಮ ಕರ್ಮ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ, ಸಕಾಮ ಕರ್ಮ ಯೋಗ ಮಾಡು ಅಂತ ಹೇಳಿ. ಅತೈತಾದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಸಕಾಮ ಕರ್ಮಯೋಗ ಹೇಳಿದ್ರೆ, ನಾವು ಈಗ ಕೆಲ್ಸಕ್ಕೆ ಹೋಗ್ತೇವೆ, ಅಲ್ಲಿ ಒಂದಷ್ಟು ಇದು ಅರ್ನ್ ಮಾಡ್ತೇವೆ, ಅದ್ರಲ್ಲಿ ನಾವು ಸ್ವಲ್ಪ ಭಗವಂತನಿಗೆ ಕೊಡ್ತಾ ಬರುವಂತದ್ದು. ಈ ರೀತಿಯಾಗಿ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇದು ಸಾಧ್ಯವಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನ್ ಮಾಡ್ಬೋದು ಅಂತ ಹೇಳ್ತಾನೆ ಭಗವಂತ. ಇಲ್ಲಿ 4ನೇ ಹಂತದಲ್ಲಿ ಕೃಷ್ಣನು ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡು ಎಂದು ಏಕೆ ಹೇಳುತ್ತಾನೆ? ಇದನ್ನು ನೀವು ಚಾಟ್ ನಲ್ಲಿ ಉತ್ತರಿಸಬಹುದು. 4ನೇ ಹಂತದಲ್ಲಿ ಕೃಷ್ಣನು ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡು ಅಂತ ಯಾಕೆ ಹೇಳ್ತಾ ಇದ್ದಾನೆ? ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶೇಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು.
ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಇಲ್ಲಿ ಏನ್ ಹೇಳ್ತಾರೆ ಭಗವಂತ, ಜ್ಞಾನ ಮಾಡು. ಜ್ಞಾನ ಕೂಡ, ಜ್ಞಾನಕ್ಕಿಂತ ಯಾವುದು ಉತ್ತಮ? ಕರ್ಮಫಲ ತ್ಯಾಗ ಉತ್ತಮ. ಕೃಷ್ಣನಲ್ಲಿ ಐಕ್ಯವಾಗಲು. ಓಕೆ, ಮಾನಸ ಅವರು ಹಾಕಿದರೆ ಉತ್ತರ. ಇಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಸಾಧ್ಯವಾಗದೆ ಹೋದವನಿಗೆ ಧ್ಯಾನ ಉತ್ತಮ. ಈ ರೀತಿ ಧ್ಯಾನ ಮಾಡಲಾರದವನಿಗೆ, ಈಗ ವೇದ ಸಾಹಿತ್ಯದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಇವರಿಗೆ ನಿಗದಿತವಾದ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಆ ಕರ್ಮ ಫಲವನ್ನು ತ್ಯಾಗ ಮಾಡುವಂಥದ್ದು, ಅದು ಒಳ್ಳೆಯದು ಅಂತೇಳಿ. ಅಂದ್ರೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವಂಥದ್ದು. ಕೃಷ್ಣನ ಒಂದು ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸುವಂಥದ್ದು ಈ ರೀತಿಯಾಗಿ. ಸನಾತನ ಗೋಸ್ವಾಮಿ ಯಾರು? ಇದನ್ನ ನೀವು ಉತ್ತರ ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಇಡ್ಬೋದು. ಸನಾತನ ಗೋಸ್ವಾಮಿ ಯಾರು? ಇದರ ಓಕೆ, ಸನಾತನ ಗೋಸ್ವಾಮಿ ಅಂತ ಹೇಳಿದ್ರೆ 6 ಗೋಸ್ವಾಮಿಯರಲ್ಲಿ ಒಬ್ಬರು ಮತ್ತು ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಮತ್ತು ರೂಪ ಗೋಸ್ವಾಮಿ ಅವರ ಅಣ್ಣ ಆಗಿರ್ತಾರೆ. ಸೊ ಇಲ್ಲಿ ಸನಾತನ ಗೋಸ್ವಾಮಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಾ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮಾ ದುಃಖ ಸುಖ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಇಲ್ಲಿ ಭಕ್ತರ ಒಂದು ಗುಣಗಳ ಬಗ್ಗೆ ನೋಡ್ಬೋದು ನಾವು. ಸನಾತನ ಗೋಸ್ವಾಮಿ ಹತ್ತಿರ ನಮ್ರತೆ ಇರುತ್ತೆ. ಅವರು ಚೈತನ್ಯ ಮಹಾಪ್ರಭುರವರನ್ನು ಕಾಶಿಯಲ್ಲಿ ಭೇಟಿ ಆಗ್ತಾರೆ. ಸನಾತನ ಗೋಸ್ವಾಮಿ ಅವರು ಸ್ಕಾಲರ್ ಆಗಿರ್ತಾರೆ. ಪರ್ಷಿಯನ್, ಅರಬಿಕ್, ಸಾಂಸ್ಕ್ರಿಟ್, ಇಂಗ್ಲಿಷ್, ಹೀಗೆ ಅವರನ್ನು ಜನರು ಪಂಡಿತ ಎಂದು ಕರಿತಾ ಇರ್ತಾರೆ. ಅದಕ್ಕೆ ಅವರು ಹೇಳುವಂಥದ್ದು, ಜನರೆಲ್ಲ ನನ್ನನ್ನು ಪಂಡಿತ ಅಂತ ಕರಿತಾ ಇದ್ದಾರೆ, ನನಗೆ ಸಂತೋಷ ಆಗ್ತಿದೆ, ಆದ್ರೆ ನನಗೆ ನಾನು ಯಾರು ಅಂತ ಗೊತ್ತಾಗ್ತಿಲ್ಲ. ಕಿಯಾಮಿ, ನಾನು ಯಾರು ಅಂತ ಚೈತನ್ಯ ಮಹಾಪ್ರಭುಗಳ ಹತ್ರ ಅವರು ಕೇಳುವಂಥದ್ದು. ಆ ಚೈತನ್ಯ ಮಹಾಪ್ರಭುಗಳ ಅವರ ಹೃದಯವನ್ನು ಇವರು ಗೆಲ್ತಾರೆ ಅಂತ ಹೇಳಲಾಗ್ತದೆ. ಸೊ ಅವರು ಈ ಎಲ್ಲಾ ಗುಣಗಳು ಅವರಲ್ಲಿ ಇತ್ತು ಅಂತ ನೋಡ್ಬೋದು. ಭಕ್ತ ಅಂದ್ರೆ ಕ್ಷಮಿಸುವಂಥದ್ದು, ದೃಢ ಚಿತ್ತದಿಂದ ಭಕ್ತಿ ಸೇವೆ ಮಾಡುವಂಥದ್ದು, ಯಾವುದೇ ಸನ್ನಿವೇಶದಲ್ಲಿ ಪ್ರಕ್ಷುಬ್ಧನಾಗೋದಿಲ್ಲ ಭಕ್ತನಾದವನು, ಯಾರ ವಿಷಯದಲ್ಲಿ ಕೂಡ ಅಸೂಯೆ ಇರೋದಿಲ್ಲ, ಎಲ್ಲಾ ಜೀವಿಗಳಿಗೆ ಸ್ನೇಹಿತ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನಾಗಿರ್ತಾನೆ, ಸುಖ ಬರ್ಲಿ ದುಃಖ ಇರ್ಲಿ ಸಮಚಿತ್ತನಾಗಿರ್ತಾನೆ, ಕ್ಷಮಾಶೀಲನು, ಸದಾ ತೃಪ್ತನು. ಅವನು ತನ್ನ ಶತ್ರುವಿನ ಶತ್ರುವು ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹೇಳಿದ್ರೆ ನನ್ನ ಹಿಂದಿನ ಪಾಪಗಳಿಂದಲೇ ಈ ಮನುಷ್ಯನು ನನ್ನ ಶತ್ರುವಾಗಿ ನಡೆದುಕೊಳ್ತಾನೆ, ಆದುದರಿಂದ ಪ್ರತಿಭಟಿಸುವುದಕ್ಕಿಂತ ಅನುಭವಿಸುವುದೇ ಉತ್ತಮ ಎಂದು ಯೋಚಿಸ್ತಾನೆ. ಈಗ ನಮ್ಗೆ ಯಾರು ಶತ್ರು ಅಂತ ಇದ್ರೆ ಅದು ನಮ್ಮ ಹಿಂದಿನ ಪಾಪಗಳಿಂದಲೇ ಅವ್ರು ನಮ್ಗೆ ಶತ್ರು ಆಗಿರ್ತಾರೆ. ಸೊ ಅದಕ್ಕೆ ಪ್ರತಿಭಟಿಸುವುದಕ್ಕಿಂತ ಅನುಭವಿಸದೆ ಉತ್ತಮ ಎಂದು ಯೋಚಿಸ್ತಾರಂತೆ ಭಕ್ತರು. ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸ್ತಾನೆ. ನಾವಾದ್ರೆ ಏನ್ ಮಾಡ್ತೇವೆ, ಇಷ್ಟೊಂದು ಕಷ್ಟ ಇದೆಯಲ್ಲ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಭಕ್ತರು ಯೋಚನೆ ಮಾಡೋದು, ನನ್ಗೆ ಎಷ್ಟೋ ಕಷ್ಟ ಕೊಡ್ಬೇಕಿತ್ತು, ಇದು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾನೆ ಭಗವಂತನಿಗೆ ನನ್ ಮೇಲೆ ಕರುಣೆ ಇದೆ ಅಂತ ಆ ರೀತಿ ತಿಳಿಬೇಕಂತೆ. ಭಕ್ತನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದರಿಂದ ಈ ಹಂತದಲ್ಲಿ ನೆಲೆಗೊಳ್ತಾನೆ. ಗೋಸ್ವಾಮಿ ಅಂತ ಹೇಳಿದ್ರೆ ಅವರು ಇಂದ್ರಿಯಗಳ ಒಡೆಯ.
ನಾವೀಗ ಏನಾಗಿದ್ದೇವೆ, ಗೋದಾಸ ಆಗಿದ್ದೇವೆ. ಅಂದ್ರೆ ಇಂದ್ರಿಯಗಳು ಹೇಳಿದಾಗೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಲಾಗ್ತದೆ. ಇವರೆಲ್ಲರೂ ಕೂಡ ಗೋಸ್ವಾಮಿ, ಇಂದ್ರಿಯಗಳ ಒಡೆಯಾಗಿರ್ತಾರೆ. ಹಾಗಾಗಿ ಈ ಒಂದು ಹಂತದಲ್ಲಿ ಈ ಎಲ್ಲಾ ಅರ್ಹತೆಗಳು ಭಕ್ತನಲ್ಲಿದ್ರೆ ಏನಾಗುತ್ತೆ, ಅವನು ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಲ್ಲಿ ನೆಲೆಗೊಳಿಸ್ಲಿಕ್ಕೆ ಆಗ್ತದೆ. ಚಿತ್ರಕೇತು ಮಹಾರಾಜ ಯಾರು? ನೀವು ಚಾಟ್ ನಲ್ಲಿ ಹಾಕ್ಬೋದು. ಚಿತ್ರಕೇತು ಸಾರಿ, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಚಿತ್ರಕೇತು ಮಹಾರಾಜ ಯಾರು? ಚಿತ್ರಕೇತು ನಾರದರ ಶಿಷ್ಯ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಾಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಾಸಾ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಇಲ್ಲಿ ಶಿವ ಏನ್ ಮಾಡ್ತಾ ಇದ್ದಾನೆ, ಕೈಲಾಸದಲ್ಲಿ ಶಿವ ಭಾಗವತವನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಭಾಗವತವನ್ನ ಹೇಳ್ತಾ ಇದ್ದಾನೆ. ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಭಾಗವತಮ್ಮ ಹೇಳ್ತಾರೆ ಅಲ್ಲಿ ಎಲ್ಲ ನಾರದ ಮಹರ್ಷಿಗಳು ಹೋಗ್ತಾರೆ. ಹೀಗಿರ್ಬೇಕಂದ್ರೆ ಚಿತ್ರಕೇತು ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೆ ಅಂದ್ರೆ ಅವರಿಗೆಲ್ಲ ವಿಮಾನ ಇರ್ತದೆ, ಅವ್ರದೇ ಆದ ಸ್ವಂತ ವಿಮಾನ ಇರುತ್ತೆ. ಹಾಗೆ ಅವನು ಆ ವಿಮಾನದಲ್ಲಿ ಬರ್ತಾ ಇದ್ದಾಗ ಇದನ್ನ ನೋಡಿ ಅವನು ನಗಾಡ್ತಾನೆ, ಇದು ಸರಿಯಲ್ಲ ಅಂತ ಹೇಳಿ. ಅದರಿಂದ ಏನಾಗುತ್ತೆ, ಶಿವನಿಗೆ ಸಿಟ್ಟು ಬರೋದಿಲ್ಲ, ಯಾಕಂದ್ರೆ ಶಿವ ಧೀರ, ಶಿವ ಶುದ್ಧ ಭಕ್ತನಾಗಿರ್ತಾನೆ. ಆದ್ರೆ ಪಾರ್ವತಿಗೆ ಸಿಟ್ಟು ಬರುತ್ತೆ. ಸರಿ, ಪಾರ್ವತಿ ಹೇಳ್ತಾಳೆ, ನೀನೇನು ಬ್ರಹ್ಮನ, ನೀನ್ ಯಾರು ಹೇಳೋದಕ್ಕೆ, ನಿನಗೆ ಇಷ್ಟು ಧೈರ್ಯ ಏನು ಅಂತೇಳಿ ಒಂದ್ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿ ಬೈತಾಳೆ, ಶಾಪ ಕೊಟ್ಟು ಬಿಡ್ತಾಳೆ ಅವಳು ಸಿಟ್ಟಿನಿಂದ, ನೀನು ರಾಕ್ಷಸನಾಗು ಅಂತೇಳಿ. ಸೊ ಚಿತ್ರಕೇತು ಏನ್ ಮಾಡ್ತಾನೆ, ಅವರ ವಿಮಾನದಿಂದ ಇಳಿದು ಬಂದು ಅವಳ ಕಾಲಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಸರಿ ತಾಯಿ, ನಾನು ಸ್ವೀಕರಿಸ್ತೇನೆ ನಿನ್ನ ಶಾಪವನ್ನು ಅಂತೇಳಿ. ಅಂದ್ರೆ ಭಕ್ತರು ಹೇಗೆ ಅಂದ್ರೆ ಹೇಳಿದ್ರೆ, ಯಾರು ಉದ್ವೇಗವನ್ನು ಪಡುವುದಿಲ್ಲ, ಯಾವ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರ್ತಾರೆ ಅಂತ. ಹಾಗೆ ಶಾಪವನ್ನು ಸ್ವೀಕರಿಸಿ ನೆಕ್ಸ್ಟ್ ವೃತ್ರಾಸುರ ಅಂತ ಹೇಳಿ ರಾಕ್ಷಸ ಆಗುವಂಥದ್ದು, ಇಷ್ಟು ಬಲಶಾಲಿ ಆಗಿರ್ತಾನೆ ಅಂತ ಹೇಳಿ. ನಂತರ ಇಂದ್ರ ಅವನ ಜೊತೆ ಹೋರಾಡುವಂಥದ್ದು. ಮತ್ತೆ ವೃತ್ರಾಸುರನೇ ಹೇಳ್ತಾನೆ, ಅಲ್ಲಿ ಆಯುಧ ಇದೆ, ಅದರಿಂದ ನೀನು ನನ್ನನ್ನು ಸಾಯಿಸು ಅಂತ ಹೇಳಿ. ಸರಿ, ಮೊದಲಿಗೆ ವೃತ್ರಾಸುರನ 2 ಕೈಗಳನ್ನು ಅವನು ಕಟ್ ಮಾಡ್ತಾನೆ. ನಂತರ ವೃತ್ರಾಸುರ ಇಂದ್ರನನ್ನು ನುಂಗಿ ಬಿಡ್ತಾನೆ. ಸೊ ಅವನು 1 ವರ್ಷ ಬೇಕಾಯ್ತಂತ ಅವನು ಇಂದ್ರ ಹೊರಗೆ ಬರ್ಲಿಕ್ಕೆ. ಇವನು ಹೇಳುವಂಥದ್ದು ವೃತ್ರಾಸುರ, ಅಲ್ಲಿ ಆಯುಧ ಇದೆ, ಅದರಿಂದ ನೀನು ನನ್ನನ್ನು ಸಾಯಿಸು ಅಂತೇಳಿ. ಹಾಗೆ ಇಲ್ಲಿ ವೃತ್ರಾಸುರ ಏನಾಗ್ತಾನೆ, ಅವನು ಸೋತು ಗೆಲ್ತಾನೆ ಅಂತ ಹೇಳಿದ್ರೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ, ಅವನು ಶುದ್ಧ ಭಕ್ತನಾಗಿರ್ತಾನೆ. ಆದ್ರೆ ಇಂದ್ರ ಗೆದ್ದು ಸೋಲ್ತಾನೆ, ಅವನು ಇಲ್ಲೇ ಇರ್ತಾನೆ, ಅವನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ನೋಡ್ಬೋದು. ಹಾಗಾಗಿ ಭಕ್ತರು, ಈಗ ಅವನು ಶುದ್ಧ ಭಕ್ತನಾಗಿರ್ತಾನೆ, ಅವನಿಗೆ ಆ ಒಂದು ಶಾಪವನ್ನು ಇಲ್ಲದಾಗಿ ಮಾಡ್ಬೋದಿತ್ತು, ಆದ್ರೆ ಅವನು ಅದನ್ನು ಸ್ವೀಕರಿಸ್ತಾನೆ. ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ, ನೀವು ಚಾಟ್ ನಲ್ಲಿ ಹಾಕ್ಬೋದು. ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ. ಸೊ ಇವರು ಬಿಲ್ವ ಮಂಗಲ ಠಾಕೂರ್ ಅಂತ ಹೇಳಿ, ಇದರ ಬಗ್ಗೆ ತಿಳಿಯೋಣ ಈಗ. ಇವರು ಶುದ್ಧ ಭಕ್ತರಾಗಿರ್ತಾರೆ. ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭಾ ಪರಿತ್ಯಾಗಿ ಯೋ ಮದ್ಭಕ್ತಾ ಸಮೇ ಪ್ರಿಯಃ
ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹು ಪ್ರಿಯನಾದವನು. ಇಲ್ಲಿ ಬಿಲ್ವಮಂಗಲ ಠಾಕೂರ್ ಅವರು ಇವರು ತುಂಬಾ ಒಂದು ಮೆಟೀರಿಯಲಿಸ್ಟಿಕ್ ವೇ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅವರಿಗೆ ತುಂಬಾನೇ ಆಸಕ್ತಿ ಇರುತ್ತೆ. ಆ ರೀತಿಯ ವಿಷಯಾಸಕ್ತದಲ್ಲಿ ಅವರು ಮುಳುಗಿಕೊಂಡು ಒಂದು ವೇಶ್ಯೆಯ ಸಂಘ ಮಾಡ್ತಾರೆ. ಅವಳ ಜೊತೆ ತುಂಬಾ ಅಟ್ಯಾಚ್ಡ್ ಆಗಿರ್ತಾರೆ. ಅವಳನ್ನು ಬಿಟ್ಟು ಒಂದು ದಿವಸ ಕೂಡ ಇರೋದಿಲ್ಲ. ಹಾಗೆ ಅಟ್ಯಾಚ್ಮೆಂಟ್ ಬೆಳೆಸಿಕೊಂಡಿರುವ ಅವರು ಒಂದು ದಿವಸ ಅವರ ತಂದೆ ಅಂದ್ರೆ ಒಂದ್ ದಿವಸ ಸಿಕ್ಕಾಪಟ್ಟೆ ಮಳೆ, ಗುಡುಗು, ಸಿಡಿಲು ಎಲ್ಲ ಇರುತ್ತೆ. ಆ ಸಮಯದಲ್ಲಿ ಅವರ ತಂದೆ ಅಸೌಖ್ಯದಿಂದ ಇರ್ತಾರೆ, ಸೌಖ್ಯ ಇರೋದಿಲ್ಲ, ಬೆಡ್ ಮೇಲೆ ಇರ್ತಾರೆ. ಆದ್ರೂ ಕೂಡ ಇವರಿಗೆ ಏನಾಗುತ್ತೆ ವ್ಯಾಮೋಹ, ವೇಶ್ಯೆಯನ್ನು ನೋಡ್ಲಿಕ್ಕೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ವೇಶ್ಯೆಯನ್ನು ಭೇಟಿಯಾಗ್ಲಿಕ್ಕೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ವೇಳೆ ಅಂತ ಮಳೆ, ಗುಡುಗು ಯಾವುದನ್ನು ಕೂಡ ಲೆಕ್ಕಿಸದೆ ವೇಶ್ಯೆಯನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ. ಹಾಗೆ ಹೋಗುವಾಗ ನದಿ ದಾಟಿ ಹೋಗ್ಬೇಕು. ರಾತ್ರಿ ಹೊತ್ತು ದೋಣಿ ಕೂಡ ಇರೋದಿಲ್ಲ. ಅಲ್ಲಿ ಒಂದು ಮೃತ ದೇಹ ತೇಲ್ತಾ ಇರುತ್ತೆ. ಅದನ್ನು ಹಿಡಿದುಕೊಂಡು ಅವರು ದಾಟಿ ಹೋಗುವಂಥದ್ದು. ಈ ರೀತಿ ಹೋಗಿ ಅಲ್ಲಿ ಅಂದ್ರೆ ಅವರಿಗೆ ಅಷ್ಟೊಂದು ಆಸಕ್ತಿ ಇರುತ್ತೆ ವೇಶ್ಯೆ ಬಳಿ ಹೋಗ್ಲಿಕ್ಕೆ. ಅಲ್ಲಿ ಹೋದ್ರೆ ಏನಾಗುತ್ತೆ, ಅಲ್ಲಿ ಅವಳು ಡೋರ್ ಕ್ಲೋಸ್ ಮಾಡಿರ್ತಾಳೆ, ಇವರು ಕಿಟಕಿಯಿಂದ ಒಳಗೆ ಹೋಗುವಂಥದ್ದು. ಈ ರೀತಿಯಾಗಿ ಇವ್ರನ್ನ ನೋಡಿ ವೇಶ್ಯೆಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲಾ ಕಷ್ಟಪಟ್ಟು ಬಂದಿಯಲ್ಲ, ಇದೇ ಕಷ್ಟವನ್ನು, ಇದೇ ಒಂದು ಭಕ್ತಿಯನ್ನು ನೀನು ಕೃಷ್ಣನಲ್ಲಿ ಇರಿಸಿದ್ರೆ ನಿನ್ನ ಜನ್ಮ ಸಾರ್ಥಕವಾಗ್ತಿತ್ತು ಅಂತ ಹೇಳ್ತಾಳೆ ಅವಳು. ಹಾಗಾಗಿ ಅವ್ರಿಗೇನಾಗುತ್ತೆ, ಆ ವೇಶ್ಯೆಯಿಂದಾಗಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಸರಿ ಅಂತ ಹೇಳಿ ಅಲ್ಲಿಂದ ಅವರು ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ. ಅವರು ವೇಶ್ಯೆಯ ಒಂದು ಮಾತಿನಿಂದ ಅವರ ಮನ ಪರಿವರ್ತನೆ ಆಗುತ್ತೆ. ಅವರು ವೃಂದಾವನಕ್ಕೆ ನಡೆದುಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಒಂದು ಒಬ್ಬರ ಮನೆಯಲ್ಲಿ ಉಳಿದುಕೊಳ್ಬೇಕಾಗಿ ಬರ್ತದೆ. ಅಲ್ಲಿ ಅವರಿಗೆ ಮತ್ತೆ ಆ ಒಂದು ಮಹಿಳೆಯನ್ನು ನೋಡಿ, ಹೆಂಡತಿ ಅಂದ್ರೆ ಗಂಡ ಹೆಂಡತಿಯರು ಇರ್ತಾರೆ. ಆ ಮಹಿಳೆಯನ್ನು ನೋಡಿ ಇವರಿಗೆ ಮತ್ತೆ ಒಂದು ಇಚ್ಛೆ ಆಗುವಂಥದ್ದು. ಇವ್ರು ಏನ್ ಮಾಡ್ತಾರೆ, ಅವಳ ಹೇರ್ ಪಿನ್ ಅಂತ ತೆಗೆದು ಇವರ ಕಣ್ಣುಗಳನ್ನು ತೆಗೆಯುವಂಥದ್ದು. ಹೇಳಿದ್ರೆ ಇಲ್ಲಿ ನಾವು ಯಾವುದನ್ನು ಅನುಕರಣೆ ಮಾಡ್ಲಿಕ್ಕಲ್ಲ, ಇಲ್ಲಿ ನಾವು ಅವರ ಭಕ್ತಿ ಹೇಗೆ ಮಾಡ್ತಾರೆ ಅಂತ ಅನುಸರಿಸಬಹುದು. ಸೊ ಆ ರೀತಿಯಾಗಿ ಮಾಡಿ ನಂತರ ಅವರು ಶುದ್ಧ ಭಕ್ತರಾಗ್ತಾರೆ. ಭಗವಂತನ ಬಗ್ಗೆ ಸದಾ ಕೀರ್ತನೆ ಮಾಡ್ತಾ ಇರ್ತಾರೆ. ಸ್ವತಃ ಭಗವಂತನೇ ಬಂದು ಕುಳಿತುಕೊಂಡು ಕೇಳ್ತಾ ಇರ್ತಾರೆ. ಈ ರೀತಿಯಾಗಿ ನೋಡ್ಬೋದು. ಸೊ ಹಾಗಾಗಿ ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧವಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡದ ಭಕ್ತನು ನನಗೆ ಬಹು ಪ್ರಿಯನಾದವನು. ಹಾಗೆ ಅವರು ಅಲ್ಲಿ ಕೃಷ್ಣನ ಟೆಂಪಲ್ಗೆ ಹೋಗ್ತಾರೆ. ಅಲ್ಲಿ ಟೆಂಪಲ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಪೂಜಾರಿ ಬೇರೆ ಬೇರೆ ಬಣ್ಣದಿಂದ ಭಗವಂತನಿಗೆ ಬಟ್ಟೆಯನ್ನು ಹಾಕಿರ್ತಾನೆ. ಇದರಿಂದ ಇವರು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಅವನಿಗೆ ಆಶ್ಚರ್ಯ ಆಗುತ್ತೆ ಪೂಜಾರಿಗೆ. ಅವನು ಒಂದಿನ ಏನ್ ಮಾಡ್ತಾನೆ, ಬರೀ ಎಲೆಗಳಿಂದ ಮುಚ್ಚುತ್ತಾನೆ, ಇದು ಎಲೆಗಳನ್ನು ಮುಚ್ಚಿರ್ತಾನೆ. ಅವಾಗ ಇವರು ಹೇಳ್ತಾರೆ, ಏನಿವತ್ತು ಏನಾಗಿದೆ, ಭಗವಂತನಿಗೆ ಬಟ್ಟೆ ಹಾಕ್ಲಿಲ್ಲಲ್ಲ ಅಂತ. ಅದಕ್ಕೆ ಅವನಿಗೆ ಪೂಜಾರಿಗೆ ಗೊತ್ತಾಗ್ತದೆ, ಓ ಇವರು ನಮ್ಮ ಹಾಗೆ ಈ ಒಂದು ಚರ್ಮದ ಕಣ್ಣಿನ ಚಕ್ಷುನಿಂದ ನೋಡ್ತಾ ಇಲ್ಲ, ಇವರು ಆಧ್ಯಾತ್ಮಿಕ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವನು ಮತ್ತೆ ಅವರಿಗೆ ಅಡ್ಡ ಬೀಳುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಹೇಳಿದ್ರೆ ಇಲ್ಲಿ ಪರಿಶುದ್ಧರಾಗಿ ಅವರು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ, ಯಾವ ಫಲಕ್ಕಾಗಿಯೂ ಶ್ರಮ ಪಡೆದ ಭಕ್ತನು ಭಗವಂತನಿಗೆ ಬಹು ಪ್ರಿಯನಾದವನು. ಇಲ್ಲಿರುವ ವ್ಯಕ್ತಿ ಯಾರು, ಅವನು ಯಾವ ಗುಣಗಳನ್ನು ತೋರಿಸಿದನು. ಇಲ್ಲಿರುವ ವ್ಯಕ್ತಿ ಯಾರು ನೀವು ಚಾಟ್ ನಲ್ಲಿ ಹಾಕಬಹುದು. ಅವನು ಯಾವ ಗುಣಗಳನ್ನು ತೋರಿಸಿದನು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಇಲ್ಲ ಚಾಟ್ ನಲ್ಲಿ ಕೂಡ ಹಾಕ್ಬಹುದು. ಎಸ್, ಜ್ಯೋತಿ ಅವರು, ಜಯಶ್ರೀ ಅವರು, ಸುಮಾ ಅವರು, ಅಲ್ಲ ಜಯಶ್ರೀ ಅವರು ಗುಣ ಹಾಕಿದ್ದಾರೆ. ಜ್ಯೋತಿ ಅವರು ಮತ್ತೆ ಸಾರಿ ಸುಮಾ ಅವರು ಪ್ರಹ್ಲಾದ ಹಾಕಿದ್ದಾರೆ. ವೆರಿ ಗುಡ್. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ
ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಯಾರು ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ನಿಮ್ಗೆಲ್ಲರಿಗೂ ಗೊತ್ತಿದೆ ಪ್ರಹ್ಲಾದನ ಕತೆ. ಎಸ್ ಶ್ವೇತಾ ಅವರು ಕೂಡ ಹಾಕಿದ್ದಾರೆ. ಪ್ರಹ್ಲಾದ ನಿಶ್ಚಲ ಭಕ್ತಿ ಗುಣ. ವಿಜಯಲಕ್ಷ್ಮಿ ಅವರು ಪ್ರಹ್ಲಾದನ ಭಕ್ತಿ. ಹೌದು, ಪ್ರಹ್ಲಾದನಿಗೆ ತಂದೆ ಹಿರಣ್ಯಕಶಿಪು ಏನಂತ ಹೇಳಿದ್ರೆ, ಪ್ರಹ್ಲಾದ ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಕೂಡ ಅವನು ಶುದ್ಧ ಭಕ್ತನಾಗಿರ್ತಾನೆ. ಆದ್ರೆ ಅವನು ತಂದೆ ಹಿರಣ್ಯಕಶಿಪು ಅವನು ಸದಾ ಹರಿದ್ವೇಷಿಯಾಗಿರ್ತಾನೆ. ಆದ್ರೆ ಸದಾ ಹರಿನಾಮ ಸ್ಮರಣೆಯಲ್ಲಿ ಪ್ರಹ್ಲಾದ ಇರ್ತಾನೆ. ಹೀಗಾಗಿ ಅಲ್ಲಿ ತಂದೆಗೆ ತುಂಬಾ ಸಿಟ್ಟು ಬಂದು ಮಗನನ್ನು ಸಾಯಿಸ್ಬೇಕು ಅಂತೇಳಿ ಆನೆಯಿಂದ ತುಳಿಸುವಂಥದ್ದು, ದೈತ್ಯರನ್ನು ರಾಕ್ಷಸರನ್ನು ಕಳಿಸುವಂಥದ್ದು, ಮತ್ತು ಮೇಲಿನಿಂದ ಬೆಟ್ಟದಿಂದ ಕೆಳಗೆ ಹಾಕುವಂಥದ್ದು, ಹಾವಿನಿಂದ ಕಚ್ಚಿಸುವಂಥದ್ದು, ಈ ರೀತಿಯಾಗಿ ನಾನಾ ಕಷ್ಟಗಳು ಕೊಟ್ಟರು ಕೂಡ ಪ್ರಹ್ಲಾದ ಹೇಗಿರ್ತಾನೆ, ಯಾವುದಕ್ಕೆ ಕೂಡ ದುಃಖ ಪಡೋದಿಲ್ಲ, ಶೋಕಿಸೋದು ಇಲ್ಲ, ಏನು ಬಯಸೋದು ಇಲ್ಲ, ಸಮಚಿತ್ತನಾಗಿ ಅವನು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಸೊ ಅವಾಗ ಭಗವಂತ ಏನ್ ಮಾಡ್ತಾನೆ, ಭಕ್ತ ಇಲ್ಲಿ ಅಯ್ಯೋ ನನ್ನನ್ನು ಕಾಪಾಡು ಅಂತ ಏನು ಕೇಳೋದೂ ಇಲ್ಲ, ಆದ್ರೂ ಕೂಡ ಭಗವಂತ ಕಾಪಾಡ್ತಾ ಇರ್ತಾನೆ ಅಂತ ನಾವು ನೋಡ್ಬೋದು. ಅಂತ ಭಕ್ತನು ಭಗವಂತನಿಗೆ ತುಂಬಾ ಪ್ರಿಯನಾಗಿರ್ತಾನೆ. ಈ ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಅವನು ತೋರಿದ ಗುಣಗಳನ್ನು ಹೆಸರಿಸಿ. ಇಲ್ಲಿ ಚಿತ್ರದಲ್ಲಿ ವ್ಯಕ್ತಿ ಇದ್ದಾರೆ, ಯಾರು ಇವರು, ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಗೊತ್ತಾಗ್ಲಿಲ್ಲ. ಅಂಬರೀಷ್ ಮಹಾರಾಜರು. ಸಮಾಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಾಸಂಗಾವರ್ಜಿತಃ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪ ತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹು ಪ್ರಿಯನಾದವನು. ಇಲ್ಲಿ ಅಂಬರೀಷ್ ಮಹಾರಾಜರು ಅವರ ಅನನ್ಯ ಭಕ್ತಿ ನೋಡಿ ಅವರೆಲ್ಲಾ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗಿಸಿದ್ರು. ಇದು ಎಲ್ಲಾ ಬ್ರಹ್ಮಾಂಡಕ್ಕೆ ಪ್ರಚಾರ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲಾ ಬ್ರಹ್ಮಾಂಡಕ್ಕೆ ಇವರ ಒಂದು ಕೀರ್ತಿ ಪಸರಿಸುತ್ತೆ. ಇವರ ಅನನ್ಯ ಭಕ್ತಿ ನೋಡ್ಬಿಟ್ಟು ಏನಾಗುತ್ತೆ, ದುರ್ವಾಸ ಮುನಿಯವರಿಗೆ ಅವರಿಗೆ ಅಸೂಯೆ ಆಗುತ್ತೆ. ಅದರಿಂದಾಗಿ ಅವರು ಅಂಬರೀಷ್ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಅದು ಕೂಡ ಹೇಗೆ ಅಂದ್ರೆ, ಅಂಬರೀಷ್ ಮಹಾರಾಜರು ಏಕಾದಶಿ ದಿನದಂದು ನಿರ್ಜಲ ಮಾಡಿರ್ತಾರೆ. ಒಂದು ಸ್ವಲ್ಪ ನೀರನ್ನು ಕೂಡ ಕುಡ್ದಿರೋದಿಲ್ಲ. ಮರುದಿವಸ ದ್ವಾದಶಿಯಂದು ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಏಕಾದಶಿಯನ್ನು ಬ್ರೇಕ್ ಮಾಡ್ಬೇಕು ಅಂದ್ರೆ ಅವರು ತಗೊಳ್ಬೇಕು, ಆಹಾರ ತಗೊಳ್ಬೇಕು. ಆದ್ರೆ ಈ ದುರ್ವಾಸ ಮುನಿ ಆ ದ್ವಾದಶಿ ದಿನದಂದು ಬಂದು ಅವರು ಇನ್ನು ಸ್ನಾನ ಮಾಡಿ ಬರ್ತಾರೆ ಅಂತ ಹೇಳಿ ನದಿ ತೀರಕ್ಕೆ ಹೋಗ್ತಾರೆ. ಆದ್ರೆ ಬೇಕಂತಲೇ ಬರೋದಿಲ್ಲ ಅವರು. ಇಲ್ಲಿ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾರೆ, ಇನ್ನೇನು 5 ನಿಮಿಷ ಇರ್ಬೇಕು ಬ್ರೇಕಿಂಗ್ ಟೈಮ್ ಅಲ್ಲಿ, ಏನ್ ಮಾಡ್ತಾರೆ, ಅವರು ನೀರನ್ನು ಕುಡಿತಾರೆ. ಇದರಿಂದಾಗಿ ದುರ್ವಾಸ ಮುನಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅಲ್ಲ, ಅವ್ರಿಗೆ ಗೊತ್ತಾಗಿ ಅವರು ಬಂದು ಶಾಪ ಕೊಡುವಂಥದ್ದು, ನೀನು ಅತಿಥಿ ಸತ್ಕಾರ ಮಾಡಿಲ್ಲ ಅಂತ ಹೇಳಿ. ಈಗ ನಾವು ಈ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಎಷ್ಟು ಅಂಬರೀಷ್ ಮಹಾರಾಜರು ಶುದ್ಧ ಭಕ್ತನಾಗಿರ್ತಾರೆ ಅಂತ ಹೇಳಿ. ಆದ್ರೂ ಕೂಡ ಇಲ್ಲಿ ದುರ್ವಾಸ ಮುನಿ ಏನ್ ಮಾಡ್ತಾರೆ, ಅವರಿಗೆ ಶಾಪ ಕೊಟ್ಟಾಗ ಅಂಬರೀಷ್ ಮಹಾರಾಜರು ಅದನ್ನು ಸ್ವೀಕರಿಸ್ತಾರೆ. ಇವರು ದುರ್ವಾಸ ಮುನಿ ಒಂದು ರಾಕ್ಷಸನನ್ನು ಸೃಷ್ಟಿಸುವಂಥದ್ದು ಅಂಬರೀಷ್ ಮಹಾರಾಜನನ್ನು ಕೊಲ್ಲುವುದಕ್ಕೋಸ್ಕರ. ಅಲ್ಲಿ ನೋಡ್ಬೋದು ನಾವು, ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರ್ತಾರೆ, ಮಾನ ಅಪಮಾನಗಳಲ್ಲಿ ಇಲ್ಲಿ ಏನು ತಪ್ಪೇ ಇಲ್ಲ ಅಂಬರೀಷ್ ಮಹಾರಾಜರದು. ನಾವ್ ಯಾವಾಗ್ಲೂ ತಪ್ಪೇ ಮಾಡದೇ ಇರುವಾಗ ಯಾರಾದ್ರೂ ನಮ್ಮ ಮೇಲೆ ಅಪವಾದ ಹಾಕಿದಾಗ ನನಗೆ ಯಾವಾಗ್ಲೂ ಇದನ್ನ ನೆನಪಾಗ್ತಾ ಇರುತ್ತೆ ಅಂಬರೀಷ್ ಮಹಾರಾಜರು. ಹೇಳಿದ್ರೆ ಅವ್ರದ್ದು ತಪ್ಪು ಇಲ್ಲದಿದ್ರು ಕೂಡ ಅವ್ರದನ್ನು ಮೌನವಾಗಿ ಅದನ್ನು
ಸ್ವೀಕರಿಸ್ತಾರೆ. ಈ ರೀತಿಯಾಗಿ ಆ ರಾಕ್ಷಸನನ್ನು ಸೃಷ್ಟಿಸಿ ಅವರ ಅಂಬರೀಷ್ ಮಹಾರಾಜನನ್ನು ಕೊಲ್ಲೋದಕ್ಕೆ ಹೋದಾಗ ಅಂಬರೀಷ್ ಮಹಾರಾಜರು ಶುದ್ಧ ಭಕ್ತರಾದ ಕಾರಣ ಅವರ ಆಸ್ಥಾನದಲ್ಲಿ ಸುದರ್ಶನ ಚಕ್ರ ಇರುತ್ತೆ. ಅದು ಬಂದು ಆ ರಾಕ್ಷಸನನ್ನು ಕೊಂದು ಹಾಕುವಂಥದ್ದು, ಮತ್ತೆ ದುರ್ವಾಸ ಮುನಿಯನ್ನು ಅಟ್ಟಿಸಿಕೊಂಡು ಹೋಗುವಂಥದ್ದು. ದುರ್ವಾಸ ಮುನಿ ಹೋಗುವಂಥದ್ದು ಯಾರ ಬಳಿಗೆ? ಬ್ರಹ್ಮನ ಬಳಿಗೆ ಹೋಗುವಂಥದ್ದು. ಬ್ರಹ್ಮ ಹೇಳ್ತಾರೆ ನನ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಶಿವನ ಬಳಿ ಹೋಗ್ತಾರೆ. ಶಿವ ಹೇಳ್ತಾರೆ ಯಾಕೆ ನೀನ್ ಮತ್ತೆ ಆ ಭಗವಂತನ ಭಕ್ತನ ಮೇಲೆ ಒಂದು ನಿಂದೆಯನ್ನು ಮಾಡುವಂಥದ್ದು ಅಂತ ಹೇಳಿ. ನಂತರ ವಿಷ್ಣು ಹತ್ರ ಹೋಗ್ತಾರೆ. ಈ ರೀತಿಯಾಗಿ ವಿಷ್ಣು ಹತ್ರ ಹೋದಾಗ ಹೇಳುವಂಥದ್ದು ಏನಂತ ಹೇಳಿದ್ರೆ, ನನಗೆ ನೀನೇನಾದ್ರೂ ಅಪರಾಧ ಮಾಡಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೆ, ಆದ್ರೆ ನೀನ್ ನನ್ನ ಭಕ್ತನಿಗೆ ಅಪರಾಧ ಎಸಗಿದ್ದೀಯಾ, ಹಾಗಾಗಿ ನೀನು ಭಕ್ತನ ಬಳಿಗೆ ಹೋಗ್ಬೇಕು ಅಂತ. ದುರ್ವಾಸ ಮುನಿ ಬಂದು ಅಂಬರೀಷ್ ಮಹಾರಾಜರಿಗೆ ನಮಸ್ಕಾರ ಮಾಡುವಂಥದ್ದು. ಆಗ ಅಂಬರೀಷ್ ಮಹಾರಾಜರು ಎಷ್ಟು ನಮ್ರತೆಯಿಂದ, ಅವರು ಒಳ್ಳೇದೇ ಮಾಡಿರ್ತಾರೆ ಆದ್ರೂ ಕೂಡ ಸುದರ್ಶನ ಚಕ್ರದ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ, ನಾನೇನಾದ್ರೂ ಒಳ್ಳೇದು ಮಾಡಿದ್ರೆ ಇವರನ್ನು ಕ್ಷಮಿಸು ಅಂತ ಹೇಳಿ. ಆ ರೀತಿಯಾಗಿ ಆ ಸುದರ್ಶನ ಚಕ್ರ ಹೋಗಿ ಅದರ ಪ್ಲೇಸ್ ಅಲ್ಲಿ ಎದ್ದು ಬಿಡುತ್ತೆ. ಹಾಗಾಗಿ ಇಲ್ಲಿ ಅವರು ಆ ರೀತಿಯಾಗಿ ಒಂದು ಏನು ಅವಮಾನ ಮಾಡಿದ್ರು ಕೂಡ ಏನ್ ಮಾಡ್ತಾರೆ, ಆ ಅಂಬರೀಷ್ ಮಹಾರಾಜನ್ಗೆ ಏನು ಸಿಟ್ಟಿರೋದಿಲ್ಲ ಅವ್ರ ಮೇಲೆ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತ ಉಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು. ಅಂದ್ರೆ ಭಕ್ತರು ಇರೋದು ಅಂತ ಹೇಳಿದ್ರೆ ಈ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗ್ರಾಮ್ಯ ಕಥಾನ ಕಹಿಬೆ ಗ್ರಾಮ್ಯ ಕಥಾನ ಸುನಿಬೆ ಅಂತೇಳಿ. ಅಂದ್ರೆ ಕೃಷ್ಣನಿಗೆ ಸಂಬಂಧಪಡದ ವಿಷಯವನ್ನು ಅವ್ರು ಮಾತನಾಡೋದಿಲ್ಲ, ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತನಾಡ್ತಾರೆ. ಯಾವುದು ಕೃಷ್ಣನಿಗೆ ಸಂಬಂಧಪಡದ ವಿಷಯ ಅದರಲ್ಲಿ ಮೌನವಾಗಿರ್ತಾರೆ, ಆದ್ರೆ ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವರು ಮಾತನಾಡ್ತಾರೆ. ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು. ಇದನ್ನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಓಕೆ 18 ಅಂದ್ರೆ ಯಾವುದಕ್ಕೂ ಅಟ್ಯಾಚ್ ಆಗಿರೋದಿಲ್ಲ ಅವರು. ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ಭಗವಂತನಿಗೆ ತುಂಬಾ ತುಂಬಾ ಪ್ರಿಯರಾಗಿರ್ತಾರೆ. ಏನು ನಾಗೇಶ್ ಅವರು ಮ್ಯೂಟ್ ಅಂತ ಹಾಕಿದಿರಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆಲ್ಲ? ಓಕೆ. ಏತು ಧರ್ಮ್ಯಾಮೃತಾಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಾಮ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಈ ಚಿತ್ರದಲ್ಲಿರುವವರು ಯಾರು ಅಂತ ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ ಹೇಳಿ, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಎಸ್, ಪ್ರಜ್ವಲ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಸುಧಾಮ. ಸೊ ಸುಧಾಮ ಹೇಗೆ ಅಂತ ಹೇಳಿದ್ರೆ, ಅವನು ತುಂಬಾ ಬಡವನಾಗಿರ್ತಾನೆ. ಬಡತನ ಅಂತ ಹೇಳಿದ್ರೆ ಆಧ್ಯಾತ್ಮಿಕದಲ್ಲಿ ಬಡತನ ಆಗಿರೋದಿಲ್ಲ, ಶ್ರೀಮಂತನಾಗಿರ್ತಾನೆ. ಆದ್ರೆ ಭೌತಿಕವಾಗಿ ಅವನ ಹೆಂಡತಿ ಹೇಳ್ತಾನೆ, ನಿನ್ನ ಗೆಳೆಯ ಕೃಷ್ಣ ಎಷ್ಟು ಶ್ರೀಮಂತ ಇದ್ದಾನೆ, ಹೋಗ್ಬಾರ್ದ ಅವನ ಹತ್ರ, ನಮ್ಗೇನಾದ್ರೂ ತಿನ್ಲಿಕ್ಕೆ ತಗೊಂಡ್ ಬರ್ಬಾರ್ದ, 3 ದಿನ ಆಯ್ತು ಊಟ ಮಾಡದೆ, ಹೋಗಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಕ್ಕೆ ಹೋಗುವಂಥದ್ದು ಕೃಷ್ಣನ ಬಳಿ. ಅದು ಕೂಡ ಅವನು ಸುಧಾಮ ಕೇಳೋದಕ್ಕೆ ಹೋಗೋದಲ್ಲ, ಗೆಳೆಯನನ್ನು ನೋಡದೆ ಎಷ್ಟೋ ಸಮಯ ಆಯ್ತಲ್ಲ, ನೋಡಿ ಬರುವ ಅಂತ ಹೇಳಿ ಹೋಗುವಂಥದ್ದು. ಅಷ್ಟು ಶುದ್ಧ ಭಕ್ತನಾಗಿರ್ತಾನೆ ಸುಧಾಮ. ಹಾಗೆ ಹೋದಾಗ ಅಲ್ಲಿ ಕೃಷ್ಣ ಅವನ ಪಾದ ಪೂಜೆ ಮಾಡುವಂಥದ್ದು. ಮತ್ತೆ ಸುಧಾಮ ಏನು ಕೇಳದಿದ್ರು ಕೂಡ ಸುಧಾಮನಿಗೆ ಅವನದೇ ಒಂದು ನಗರವನ್ನು ಮಾಡಿ ಅಲ್ಲಿ ಏನೆಲ್ಲ ಬೇಕು ಮನೆಗೆ ಅದೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾನೆ ಸುಧಾಮನಿಗೆ. ಮತ್ತೆ ಹೋಗುವಾಗ ತುಂಬಾ ಅಂದ್ರೆ ಅವನಿಗೆ ಆಶ್ಚರ್ಯ ಆಗುತ್ತೆ, ಎಲ್ಲವನ್ನೂ ಭಗವಂತ ಕೊಟ್ಬಿಡ್ತಾನೆ. ಹಾಗೆ ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಕೇಳದೇ ಇದ್ರು ಕೂಡ ಭಗವಂತ ಎಲ್ಲವನ್ನು ಕೊಡ್ತಾನೆ. ಎಸ್, ಕೃಷ್ಣ ಸುಧಾಮ ಅವಲಕ್ಕಿ ಕೊಡೋದು ಬರೋದು ಅಂತ ಹೇಳಿದ್ರೆ, ಅವರು ಬಾಲ್ಯದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಗುರುವಿನ ಮನೆಯಲ್ಲಿ ಇರ್ಬೇಕಾದ್ರೆ ಅವರು ಒಂದಿಡೀ ಅವಲಕ್ಕಿಯನ್ನು ಕೊಟ್ಟಿರ್ತಾರಂತೇಳಿ ತಿನ್ನೋದಕ್ಕೆ, ಹಂಚಿಕೊಂಡು ತಿನ್ನಿ ಅಂತ. ಅಲ್ಲಿ ಸುಧಾಮ ಸ್ವಲ್ಪನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಕೊಡದೆ ಏನೋ ತಿಂತಾನೆ ಅಂತೇಳಿ ಈ ರೀತಿಯಾಗಿ ಕಥೆ ಇದೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣನನ್ನು ಭೇಟಿಯಾಗ್ಲಿಕ್ಕೆ ಹೋದಾಗ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ,
ಬಹಳ ಬೇಸರ ಆಗುತ್ತೆ ಸುಧಾಮನಿಗೆ ಆ ಸಮಯದಲ್ಲಿ, ಕೊಡ್ಬೇಕಿತ್ತು ಕೃಷ್ಣನಿಗೆ ಅಂತೇಳಿ. ಆ ಸುಧಾಮನನ್ನು ಭೇಟಿಯಾಗ್ಲಿಕ್ಕೆ ಇದು ಕೃಷ್ಣನನ್ನು ಭೇಟಿಯಾಗ್ಲಿಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಅವಲಕ್ಕಿ ಇರುತ್ತೆ. ಆ ಒಂದು ಹಿಡಿ ಅವಲಕ್ಕಿಯನ್ನು ಅದು ಕೂಡ ಮುಜುಗರ ಆಗುತ್ತೆ, ಅದು ಕೊಡ್ಬೇಕಲ್ಲ ಒಂಥರ ಕೃಷ್ಣನಿಗೆ ಅಂತೇಳಿ ಈ ರೀತಿಯಾಗಿ ಹೈಡ್ ಮಾಡ್ತಾ ಇರ್ತಾನೆ. ಆದ್ರೆ ಕೃಷ್ಣ ಅದನ್ನು ತಕೊಂಡು ತಿನ್ನುವಂಥದ್ದು ಈ ರೀತಿಯಾಗಿ ಕೂಡ ಇದೆ. ಹೌದು, ಎಸ್. ಜಯಶ್ರೀ ಅವರು, ಇದು ಪ್ರಜ್ವಲ್ ಅವರು, ಮಾನಸ ಅವರು, ಜ್ಯೋತಿ ಅವರು ಎಲ್ಲರೂ ಕೂಡ, ಕವಿತಾ ಅವರು ಹೇಳಿದ್ದಾರೆ ಸುಧಾಮ ಅಂತೇಳಿ. ವೆರಿ ಗುಡ್. ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಭಗವಂತ ಏನೆಲ್ಲ ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ನಾವು ಸುಧಾಮನ ಕಥೆಯಲ್ಲಿ ನೋಡ್ಬೋದು. ಹಾಗಾಗಿ ಭಕ್ತರ ಸಂಘದಿಂದ ಭಕ್ತಿ ಸೇವೆ ಮಾಡೋದು ಹೇಗೆ ಎಂದು ತಿಳಿಯುತ್ತದೆ. ಇದರಿಂದ ಗುರುವನ್ನು ಸ್ವೀಕರಿಸಿ ಅವರ ಉಪದೇಶ ಕೇಳಿ ಸಂಕೀರ್ತನೆ ಮಾಡಿ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸುವುದರಿಂದ ಸಹಾಯವಾಗುತ್ತದೆ. ಆದುದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತನ ಪಾದಗಳಲ್ಲಿ ಸಮಾಧಿಯಾಗುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಭಗವಂತನ ಧಾಮಕ್ಕೆ ಹೋಗುವುದಕ್ಕೆ, ಭಗವಂತನ ಪ್ರೇಮ ಪಡೆಯುವುದಕ್ಕೆ ನಮ್ಮ ಜೀವನದ ಗುರಿ ಕೂಡ, ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಮ ಜೀವನದ ಗುರಿ ಏನು ಅಂತ ಸ್ಪಷ್ಟ ಆಗುತ್ತೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಭಗವಂತನನ್ನು ಫೇಸ್ ಟು ಫೇಸ್ ನೋಡ್ಬೇಕು, ಭಗವಂತನ ಪ್ರೇಮ ಸಿಗ್ಬೇಕು ಅಂತೇಳಿ ಈ ರೀತಿಯಾಗಿ. ಇಲ್ಲಿರುವ ವ್ಯಕ್ತಿ ಯಾರು, ಅವನು ಯಾವ ಗುಣಗಳನ್ನು ತೋರಿಸಿದನು, ಇದಾಯ್ತು ಸುಧಾಮ. ಅಧ್ಯಾಯ 12ರ ಅವಲೋಕನ. ಅರ್ಜುನನ ವಿಚಾರಣೆ ಸಾಕಾರವಾದಿ ಅಥವಾ ನಿರಾಕಾರವಾದಿ. ಇದು ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಸಾಕಾರವಾದಿ ಮತ್ತು ನಿರಾಕಾರವಾದಿಗಳ ನಡುವಿನ ವ್ಯತ್ಯಾಸ, ಕೃಷ್ಣ ಭಕ್ತಿಯ ಶ್ರೇಷ್ಠತೆ, ಇದು 2ರಿಂದ 7ನೇ ಶ್ಲೋಕದಲ್ಲಿ. ನಂತರ 8ರಿಂದ 12ನೇ ಶ್ಲೋಕ, ಭಕ್ತಿಯ ಪ್ರಗತಿಶೀಲ ಹಂತಗಳು. ಇದು ಮೊದಲಿಗೆ ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ ಮತ್ತು ಕರ್ಮಫಲ ತ್ಯಾಗ, ಜ್ಞಾನ, ಧ್ಯಾನ, ಇದೆಲ್ಲ ನಾವು ನೋಡ್ಬೋದು. ಸಕಾಮ ಕರ್ಮಯೋಗ ಆದ್ಮೇಲೆ ಕರ್ಮಫಲ ತ್ಯಾಗ. ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು 13ರಿಂದ 20ನೇ ಶ್ಲೋಕದಲ್ಲಿ ನೋಡ್ಬೋದು. ಸನಾತನ ಗೋಸ್ವಾಮಿ ಅವ್ರ ಬಗ್ಗೆ, ಪ್ರಹ್ಲಾದ್ ಮಹಾರಾಜರು, ಅಂಬರೀಶ್ ಮಹಾರಾಜರು, ಸುಧಾಮನ ಬಗ್ಗೆ ಎಲ್ಲ ನಾವು ತಿಳಿದುಕೊಂಡ್ವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇಂದಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ ನಲ್ಲಿ ಕೂಡ ಹಾಕ್ಬೋದು.